ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೆಯುತ್ತಿರುವ ಪುರಾತತ್ವ ಉತ್ಖನನ ಸ್ಥಳದಲ್ಲಿ ವಾನರ ಸೇನೆ ಕಾಣಿಸಿಕೊಂಡು ಕುತೂಹಲವನ್ನ ಈಗ ಮೂಡಿಸಿದೆ. ಈ ಉತ್ಖನನದಲ್ಲಿ ಚಾಲುಕ್ಯ ಶೈಲಿಯ ತಾಮ್ರದ ಶಿವಲಿಂಗ, ನಾಗಕಲ್ಲುಗಳು ಸೇರಿದಂತೆ ಹಲವು ಐತಿಹಾಸಿಕ ಕುರುಹುಗಳು ಈಗ ಪತ್ತೆಯಾಗಿವೆ. ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಡೆಯುತ್ತಿರುವ ಉತ್ಖನನ ಕಾರ್ಯಸ್ಥಳದಲ್ಲಿ ವಾನರ ಸೇನೆಯ ಲಗ್ಗೆಯಿಂದಾಗಿ ಸ್ಥಳೀಯರಲ್ಲಿ ಕುತೂಹಲ ಮತ್ತು ಆತಂಕವನ್ನ ಕೂಡ ಮೂಡಿಸಿದೆ. ಇಷ್ಟು ದಿನ ಹಾವು ಪ್ರತ್ಯಕ್ಷವಾದ ಬಗ್ಗೆ ವರದಿತ್ತು. ಇದೀಗ ದಿಢೀರ್ ವಾನರ ಸೇನೆ ಅಂದ್ರೆ ಕೋತಿಗಳು ಪ್ರತ್ಯಕ್ಷವಾಗುತ್ತಿರುವುದು ಇಲ್ಲಿನ ಸ್ಥಳೀಯರಲ್ಲಿ ಅಚ್ಚರಿಯನ್ನ ಉಂಟು ಮಾಡಿದೆ. ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಸಮೀಪದಲ್ಲಿ ನಡೆಯುತ್ತಿರುವ ಉತ್ಖನನ ಪ್ರದೇಶ ಸುತ್ತಮುತ್ತ ದೊಡ್ಡ ಸಂಖ್ಯೆಯಲ್ಲಿ ಮಂಗಗಳು ಓಡಾಡುತ್ತಿರುವುದು ಕಂಡುಬಂದಿದೆ. ಉತ್ಖನನ ಜಾಗದ ಪಕ್ಕದಲ್ಲಿಯೇ ಗುಂಪು ಗುಂಪಾಗಿ ಸಂಚರಿಸುತ್ತಿರುವ ಮಂಗಗಳು ತಂಡವಾಗಿ ಬಂದು ದೇವಸ್ಥಾನದ ಅಂಗಳ, ಕೋಟೆಯ ಗೋಡೆ ಮತ್ತು ಸುತ್ತಲಿನ ಆವರಣದಲ್ಲಿ ಮುಕ್ತವಾಗಿ ಓಡಾಡುತ್ತಿವೆ. ಕೆಲವೊಮ್ಮೆ ಏಕಾಏಕಿ ಲಗ್ಗೆ ಇಡುವ ಮಂಗಗಳ ಚಟುವಟಿಕೆಗಳು ಉತ್ಖನನ ಕಾರ್ಯದಲ್ಲಿ ನಿರತರಾಗಿರುವ ಸಿಬ್ಬಂದಿ ಮತ್ತು ಕಾರ್ಮಿಕರಲ್ಲಿ ಭಯವನ್ನ ಮತ್ತು ಆತಂಕವನ್ನ ಹುಟ್ಟಿಸಿದೆ. ಐತಿಹಾಸಿಕ ಮಹತ್ವ ಹೊಂದಿರುವ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಅದರ ಆವರಣದಲ್ಲಿ ನಡೆಯುತ್ತಿರುವ ಉತ್ಖನನ ಕಾರ್ಯಕ್ಕೆ ಮಂಗಗಳ ಹಾವಳಿ ಅಡ್ಡಿಯಾಗಿರುವ ಸಾಧ್ಯತೆ ಇರುವುದರಿಂದ ಪುರಾತತ್ವ ತಜ್ಞರು ಮತ್ತು ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಈಗ ಎದುರಾಗಿದೆ. ಐತಿಹಾಸಿಕ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಪುರಾತತ್ವ ಇಲಾಖೆಯಿಂದ ನಡೆಯುತ್ತಿರುವ ಉತ್ಖನನ ಮುಂದುವರೆದಿದ್ದು 6ನೇ ದಿನ ಅಂದರೆ ಬುಧವಾರ ಹಲವು ಕುರುಹುಗಳು ಪತ್ತೆಯಾಗಿವೆ. ಇಂದು ಮಣ್ಣಿನ ಬಿಲ್ಲೆಗಳು, ನಾಗನ ಕಲ್ಲುಗಳು ಪತ್ತೆಯಾಗಿವೆ. ಚಾಲುಕ್ಯ ಶೈಲಿಯ ಕೆತ್ತನೆ ಇರುವ ತಾಮ್ರದ ಶಿವಲಿಂಗ, ಗಂಟೆ ಕೂಡ ಲಭ್ಯವಾಗಿದೆ. ಮಣ್ಣಿನಡಿಯಲ್ಲಿ ಹೂತು ಹೋಗಿದ್ದ ಪ್ರಾಚೀನ ಕಾಲದ ತ್ರಿಕೋನಾಕಾರದ ಆಯುಧ, ಶಿಲಾಯುಗದ ಆಯುಧ ಮಾದರಿಯ ಕಲ್ಲು, ಶಿವಲಿಂಗವನ್ನ ಇಡುವ ಶಿಲೆಯ ಗೋಪುರ, ವಿವಿಧ ಗಾತ್ರದ ಮತ್ತು ವಿನ್ಯಾಸದ ಮಣ್ಣಿನ ಪಾತ್ರೆಗಳ ಅವಶೇಷಗಳು ಇದುವರೆಗೆ ಪತ್ತೆಯಾಗಿವೆ. ಆದರೆ ಮಂಗಗಳು ಇಲ್ಲಿ ಗುಂಪು ಗುಂಪಾಗಿ ಯಾಕೆ ಬರುತ್ತಿರುವೆ ಎನ್ನುವುದು ಕೂಡ ಸ್ಥಳೀಯರಲ್ಲಿ ದೊಡ್ಡ ಆತಂಕ ಮತ್ತು ಕುತೂಹಲವನ್ನ ಹೆಚ್ಚಿಸಿವೆ. ಇಲ್ಲಿ ಏನಾದರೂ ಹಿಂದೆ ಆಂಜನೇಯನ ದೇವಸ್ಥಾನ ಇತ್ತ ಅನ್ನುವ ನಿಗೂಢ ರಹಸ್ಯದ ಬಗ್ಗೆಯೂ ಕೂಡ ಜನರಲ್ಲಿ ಹೆಚ್ಚಿನ ಕುತೂಹಲವನ್ನ ಉಂಟು ಮಾಡಿದೆ. ಹೌದು, ಕೋತಿಗಳಿಗೂ ಮತ್ತು ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧ ಇದ್ದೇ ಇದೆ. ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಬುದ್ಧಿವಂತಿಕೆ ಇರೋ ಪ್ರಾಣಿ ಅಂದ್ರೆ ಅದು ಕೋತಿಯಾಗಿದೆ. ಕೋತಿಗೆ 500 ಮೀಟರ್ ದೂರದಿಂದಲೇ ಸಿಂಹ ಹಾಗೂ ಹುಲಿಗಳ ಬಗ್ಗೆ ಗೊತ್ತಾಗುತ್ತದೆ. ಗಂಡು ಕೋತಿಗಳು ಹೆಣ್ಣು ಕೋತಿಯ ಮೇಲೆ ಮೂತ್ರ ಮಾಡಿ ಲೈಂಗಿಕತೆಗೆ ಆಕರ್ಷಣೆ ಮಾಡುತ್ತವೆ. ವಿಶ್ವದ ಅತಿ ಚಿಕ್ಕ ಕೋತಿ ಪಿಗ್ಮಿ ಮಾರ್ಮೋಸೆಟ್ ಆಗಿದ್ದು ಅದು 7 ಇಂಚಿನ ಬಾಲದೊಂದಿಗೆ 5 ಇಂಚಷ್ಟು ಚಿಕ್ಕದಾಗಿದೆ. ಮಂಗನ ಬಾಲವು ಮಾನವ ಬೆರಳಿನ ತುದಿಯಂತೆ ಕಾರ್ಯವನ್ನ ನಿರ್ವಹಿಸುತ್ತದೆ. ಮ್ಯಾಂಡ್ರಿಲ್ ಜಾತಿಯ ಕೋತಿ ಸಿಂಹಕ್ಕಿಂತ ಉದ್ದವಾದ ಕೋರೆ ಹಲ್ಲನ್ನ ಹೊಂದಿದೆ. ಭಾರತದಲ್ಲಿ ಅಲ್ಲದೆ ವಿಶ್ವದ 10 ದೇಶಗಳಲ್ಲಿ ಕೋತಿಯನ್ನ ಆಂಜನೇಯನ ರೂಪವೆಂದು ನಂಬುತ್ತಾರೆ. ಕೋತಿಗಳು ಸುಖ ಸುಮ್ಮನೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುವುದಿಲ್ಲ. ಆದರೆ ಇತ್ತೀಚೆಗೆ ಬಳ್ಳಾರಿಯ ಸಮೀಪ ಕಂಪ್ಲಿಯ ಮಣ್ಣೂರು ಹಾಗೂ ಸೂಗೂರು ಗ್ರಾಮದಲ್ಲಿ ಕಳೆದೊಂದು ವಾರದಿಂದ ಕೋತಿಗಳ ಕಾಟ ಹೆಚ್ಚಾಗಿದ್ದು ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ವಿದ್ಯಾರ್ಥಿಗಳು, ವೃದ್ಧರು, ಕಿರಾಣಿ ಅಂಗಡಿಯ ಮಾಲೀಕರಿಗೆ ತೊಂದರೆ ಕೊಡುತ್ತಿರುವುದು ಅಲ್ಲದೆ ಹಲವರ ಕೈ, ಕುತ್ತಿಗೆ, ತಲೆ ಭಾಗಕ್ಕೆ ಕಚ್ಚಿ ಗಂಭೀರವಾದಂತಹ ಗಾಯಗಳನ್ನು ಕೂಡ ಮಾಡಿವೆ. ಸೋಗೂರು ದೊಡ್ಡರಾಜ ಕ್ಯಾಂಪ್, ಇಟಗಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ವೃದ್ಧರು ಸೇರಿದಂತೆ 40ಕ್ಕೂ ಹೆಚ್ಚು ಜನರು ಕೋತಿಗಳ ಕಡಿತಕ್ಕೆ ಒಳಗಾಗಿದ್ದಾರೆ. ಕೋತಿ ಹಾವಳಿಯಿಂದ ಶಾಲೆ ರಜೆ ಘೋಷಣೆ ಮಾಡಲಾಗಿದೆ. ದೊಡ್ಡರಾಜ ಕ್ಯಾಂಪ್ನಲ್ಲಿ ವೃದ್ಧರೊಬ್ಬರಿಗೆ ಕೋತಿ ಕಚ್ಚಿದ್ದು ಅವರ ತಲೆಗೆ 10 ಹೊಲಿಗೆಗಳನ್ನು ಕೂಡ ಹಾಕಲಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಸೋಗೂರು ಗ್ರಾಮದ ಕೆಲವು ಕಿರಾಣಿ ಅಂಗಡಿಗಳಿಗೆ ಕೋತಿಗಳು ನುಗ್ಗಿ ದವಸ ಧಾನ್ಯ, ತಿಂಡಿ ತಿನಿಸುಗಳನ್ನ ಚಿಲ್ಲಾಪಿಲಿ ಮಾಡುತ್ತಿವೆ. ಕೋತಿಗಳ ಹಾವಳಿಯಿಂದ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ತೋಟ ಗದ್ದೆಗಳಲ್ಲಿ ಒಬ್ಬರು ತಿರುಗಾಡುವಂತಿಲ್ಲ. ಮಹಿಳೆಯರು, ಮಕ್ಕಳ ಮೇಲೇರಿ ಕೋತಿಗಳು ದಾಳಿ ಮಾಡುತ್ತಿವೆ. ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗುತ್ತಿದೆ. ಕಳೆದ 3-4 ದಿನಗಳಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಕೋತಿಗಳನ್ನ ಸೆರೆ ಹಿಡಿಯಲು ಹರಸಾಹಸ ಪಡುತ್ತಿದ್ದಾರೆ. ಆದಷ್ಟು ಶೀಘ್ರ ಅಧಿಕಾರಿಗಳು ಕೋತಿಗಳನ್ನ ಸೆರೆ ಹಿಡಿದು ಗ್ರಾಮಸ್ಥರ ನೆರವಿಗೆ ಮುಂದಾಗಬೇಕೆಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೋತಿಗಳ ಹತ್ಯೆ ಮಾಡಬಾರದೆಂದು ಗ್ರಾಮಸ್ಥರು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಯಾಕಂದ್ರೆ ಕೋತಿಗಳ ಹತ್ಯೆ ಮಹಾಪಾಪ. ಕೋತಿಗಳು ಸುಖ ಸುಮ್ಮನೆ ಯಾರ ಮೇಲೂ ಅಟ್ಯಾಕ್ ಮಾಡುವುದಿಲ್ಲ. ಯಾರೋ ಒಬ್ಬರು ಕೋತಿಗಳ ಮೇಲೆ ಕಲ್ಲು ತೂರಾಡಿ ಕೋತಿಗಳ ಮಗುವಿಗೆ ಗಾಯವನ್ನ ಉಂಟು ಮಾಡಿದ್ದರು. ಇದೇ ಕಾರಣ ಕೋತಿಗಳು ಈ ರೀತಿ ಎಲ್ಲರ ಮೇಲೆ ಅಟ್ಯಾಕ್ ಮಾಡುತ್ತಿವೆ ಎಂದು ಕೇಳಿ ಬಂದಿದೆ. ಹೌದು, ಕೋತಿಗಳನ್ನ ಆಂಜನೇಯ ಸ್ವಾಮಿಯ ಪ್ರತಿರೂಪ ಎಂದು ಕರೆಯಲಾಗುತ್ತದೆ. ಕೋತಿಗಳಿಗೆ ಯಾರು ನೋವುಂಟು ಮಾಡುವುದಕ್ಕೆ ಹೋಗೋದಿಲ್ಲ. ಕೋತಿಗಳಿಗೆ
ನೋವು ಉಂಟು ಮಾಡಿದರೆ ಆಂಜನೇಯ ಸ್ವಾಮಿಗೆ ನೋವುಂಟು ಮಾಡಿದಂತೆ ಎಂಬ ನಂಬಿಕೆ ಜನರಲ್ಲಿದೆ. ಇಂತಹ ನಂಬಿಕೆ ಹಿನ್ನೆಲೆ ನೂರಾರು ಕೋತಿಗಳನ್ನ ಸಮಾಧಿ ಮಾಡಿರುವ ಘಟನೆ ನಡೆದಿರುವುದು ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯ ಪಕ್ಕದಲ್ಲಿ ಬಿಡದಿ ಸಮೀಪ ಇರುವ ಹನುಮಂತನಗರದಲ್ಲಿ. ಇಲ್ಲಿ ನಡೆಯುವ ಪವಾಡ ಮತ್ತು ಭಕ್ತರ ನಂಬಿಕೆಗಳನ್ನು ಕೇಳಿದರೆ ನೀವು ನಿಜಕ್ಕೂ ಅಚ್ಚರಿ ಪಡುತ್ತೀರಾ. ಹಾಗಾದ್ರೆ ಈ ಕೋತಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಡೆಯುವ ಪವಾಡವಾದರೂ ಏನು ಅಂತ ಹುಡುಕುತ್ತಾ ಹೋದರೆ ಇಲ್ಲಿ ಪಾಸ್ಪೋರ್ಟ್ ಪ್ರತಿಯನ್ನ ಇಟ್ಟು ಪೂಜಿಸಿದರೆ ಅಂದುಕೊಂಡಿದ್ದು ನೆರವೇರುತ್ತವೆ ಎನ್ನುವ ನಂಬಿಕೆ ಜನ ಮನದಲ್ಲಿದೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದ ಎದುರು ಹೊಸ ಗಾಡಿಗಳನ್ನು ಪೂಜೆ ಮಾಡಿದರೆ ಅಂತಹ ಗಾಡಿಗಳು ಸುರಕ್ಷಿತವಾಗಿರುತ್ತವೆ ಹಾಗೂ ಕಡಿಮೆ ಆಕ್ಸಿಡೆಂಟ್ ಆಗುತ್ತವೆ ಎನ್ನುವ ನಂಬಿಕೆ ಇದೆ. ಇಷ್ಟಕ್ಕೂ ಈ ಶ್ರೀ ಕೋತಿ ಆಂಜನೇಯ ಸ್ವಾಮಿ ದೇವಾಲಯ ನಿರ್ಮಾಣ ಹೇಗೆ ಆಯಿತು ಎನ್ನುವ ಹಿಂದೆ ಒಂದು ರೋಚಕ ಹಾಗೂ ನಿಗೂಢ ಕಥೆ ಇದೆ. ಈ ದೇಗುಲ 1955ರಲ್ಲಿ ನಿರ್ಮಾಣವಾಯಿತು ಎಂದು ಹೇಳಲಾಗುತ್ತಿದೆ. ಅದು ಆರಂಭವಾಗಿದ್ದು ಕೂಡ ಒಂದು ದುರಂತ ಸನ್ನಿವೇಶದಲ್ಲಿ ಎಂಬುದು ಅಷ್ಟೇ ಸತ್ಯ. ಕೋತಿ ಆಂಜನೇಯ ಸ್ವಾಮಿಯ ರೋಚಕ ಇತಿಹಾಸ ಮತ್ತು ದೇಗುಲ ನಿರ್ಮಾಣದ ಸ್ಥಳದ ಸುತ್ತಮುತ್ತ ಹಿಂದೆ ಹಲವಾರು ಜಮೀನುಗಳಿದ್ದವು. ನೂರಾರು ವರ್ಷಗಳ ಹಿಂದೆ ಈ ಗ್ರಾಮದಲ್ಲಿ ಸಾಕಷ್ಟು ತೆಂಗಿನ ತೋಟಗಳಿದ್ದವು. ಈ ತೋಟದಲ್ಲಿ ನೂರಾರು ಕೋತಿಗಳು ವಾಸವಾಗಿದ್ದವು. ಸುತ್ತಮುತ್ತ ಜನರು ಬೆಳೆದ ಬೆಳೆಯನ್ನ ಕೋತಿಗಳು ಹಾಳು ಮಾಡುತ್ತಿದ್ದವು. ಕೋತಿಗಳಿಂದ ಬೇಸತ್ತ ಹಳ್ಳಿಯ ಒಬ್ಬ ವ್ಯಕ್ತಿ ಕೋತಿಗಳಿಗೆ ವಿಷ ಹಾಕಿ ಮಾರಣ ಹೋಮ ಮಾಡಿಬಿಟ್ಟಿದ್ದ. ತದನಂತರ ಆ ಸ್ಥಳದಲ್ಲಿ ದಿನದಿಂದ ದಿನಕ್ಕೆ ಅಪಘಾತಗಳು ಹೆಚ್ಚಾಗಲು ಪ್ರಾರಂಭಿಸುತ್ತವೆ. ಯಾರೋ ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿನಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತೊಂದರೆಯಾಗಲು ಪ್ರಾರಂಭಿಸುತ್ತದೆ. ಅದೇ ಸಂದರ್ಭದಲ್ಲಿ ಅದೇ ಮಾರ್ಗವಾಗಿ ಮಂಡ್ಯದ ಸಂಪತ್ ಎನ್ನುವರಿಗೆ ಸೇರಿದ ಕಾವೇರಿ ಲಾರಿ ಟ್ರಾನ್ಸ್ಪೋರ್ಟ್ ನ ಲಾರಿಯೊಂದು ಬರುತ್ತದೆ. ಕೋತಿಗಳ ಮಾರಣ ಹೋಮ ನಡೆದ ಸ್ಥಳದಲ್ಲಿ ಕೆಟ್ಟು ನಿಂತಿತ್ತು. ಲಾರಿಯ ಪರಿಶೀಲನೆ ನಡೆಸಿದಾಗ ಯಾವುದೇ ದೋಷಗಳು ಕಂಡು ಬರಲಿಲ್ಲ. ಆದ್ರೆ ಲಾರಿ ಮಾತ್ರ ಸ್ಟಾರ್ಟ್ ಆಗುವುದೇ ಇಲ್ಲ. ಇದರಿಂದ ಮಾಲೀಕ ಸಂಪತ್ ಚಿಂತಾಗ್ರಸ್ತರಾಗಿ ಲಾರಿಯ ಸುತ್ತಮುತ್ತ ಓಡಾಡಲು ಪ್ರಾರಂಭಿಸುತ್ತಾರೆ. ಅದೇ ಸಂದರ್ಭದಲ್ಲಿ ಕೋತಿ ಮರಿಯೊಂದು ಪಂಚೆ ಹಿಡಿದು ಎಳೆದ ಕೋತಿ ಮರಿ. ಹೌದು, ಈ ವೇಳೆ ಸಂಪತ್ ಅವರ ಬಳಿ ಬಂದ ಕೋತಿಯ ಮರಿಯೊಂದು ಅವರ ಪಂಚೆಯನ್ನ ಹಿಡಿದು ಕೋತಿಗಳ ಮಾರಣ ಹೋಮ ನಡೆದ ಸ್ಥಳಕ್ಕೆ ಎಳೆದುಕೊಂಡು ಹೋಗುತ್ತದೆ. ಅಲ್ಲಿ ಸತ್ತು ಬಿದ್ದಿದ್ದ ಕೋತಿಗಳನ್ನ ನೋಡಿದ ಸಂಪತ್ ಮನ ಕರಗುತ್ತದೆ ಹಾಗೂ ದಿಗ್ಭ್ರಾಂತರಾಗುತ್ತಾರೆ. ಕೂಡಲೇ ಅವರು ಇತರೆ ತಮ್ಮ ಸ್ನೇಹಿತರು ಮತ್ತು ಲಾರಿ ಮಾಲೀಕರಾದ ಡಾಕ್ಟರ್ ವೆಂಕಟಪ್ಪ, ಗೋವಿಂದರಾಜು ನಾಯ್ಡು, ಕೋದಂಡರಾಮ ನಾಯ್ಡು, ಎಂ ನಾರಾಯಣಪ್ಪರನ್ನ ಕರೆಸಿ ಎಲ್ಲರೂ ಸೇರಿ ಕೋತಿಗಳ ಅಂತ್ಯ ಸಂಸ್ಕಾರ ವಿಧಿ ವಿಧಾನಗಳಂತೆ ನೆರವೇರಿಸಿ ಅಲ್ಲೊಂದು ಕಲ್ಲನ್ನ ನೆಡುತ್ತಾರೆ. ಆ ನಂತರ ನಿಂತಿದ್ದ ಲಾರಿ ಇದ್ದಕ್ಕಿದ್ದ ಹಾಗೆ ಸ್ಟಾರ್ಟ್ ಆಗುತ್ತದೆ. ಈ ನಡುವೆ ಅಲ್ಲೊಂದು ಪುಟ್ಟ ಗುಡಿಯನ್ನು ನಿರ್ಮಿಸಲು ಜನರು ಪೂಜಿಸಲು ಆರಂಭಿಸುತ್ತಾರೆ. ಕೊನೆಗೆ ಊರಿನ ಮುಖ್ಯಸ್ಥರು ಸೇರಿ ಕೋತಿಗಳನ್ನ ಸಮಾಧಿ ಮಾಡಿದ ಜಾಗದಲ್ಲಿ ದೇವಾಲಯ ನಿರ್ಮಾಣ ಮಾಡಲು ಪ್ರಾರಂಭಿಸುತ್ತಾರೆ. ಯಾವಾಗ ದೇವಾಲಯ ನಿರ್ಮಾಣ ಮಾಡಲು ಪ್ರಾರಂಭಿಸುತ್ತಾರೋ ಅಂದಿನಿಂದ ಅಪಘಾತಗಳು ಕಾಲಕ್ರಮೇಣ ಕಡಿಮೆ ಆಗುತ್ತಾ ಬರುತ್ತವೆ. ಹೀಗಾಗಿ ಈ ಒಂದು ಜಾಗವನ್ನ ಹಾಗೂ ಆ ಒಂದು ಏರಿಯಾವನ್ನ ಹನುಮಂತನಗರ ಎಂದು ಕೂಡ ಕರೆಯಲು ಪ್ರಾರಂಭಿಸುತ್ತಾರೆ. ಪುಟ್ಟ ಗುಡಿಸಲಿನಿಂದ ಆರಂಭವಾದ ದೇಗುಲಕ್ಕೆ ಕೋತಿ ಆಂಜನೇಯ ಸ್ವಾಮಿ ದೇವಾಲಯ ಎಂದೇ ಪ್ರಸಿದ್ಧಿ ಪಡೆಯುತ್ತದೆ. ಅಲ್ಲದೆ ದೇಗುಲ ಅಭಿವೃದ್ಧಿಯಾಗುತ್ತಾ ಹೋಗುತ್ತದೆ. ಇಂದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಚಲಿಸುವ ಬಹುತೇಕ ಲಾರಿ ಸೇರಿದಂತೆ ಖಾಸಗಿ ವಾಹನಗಳು ಇಲ್ಲಿ ನಿಲ್ಲಿಸಿ ದೇವಾಲಯಕ್ಕೆ ಭೇಟಿ ನೀಡಿ ಆಂಜನೇಯ ಮೂರ್ತಿಯ ದರ್ಶನ ಪಡೆದು ಮುಂದೆ ಹೋಗುವುದು ವಾಡಿಕೆಯಾಗಿದೆ. ಪಾಸ್ಪೋರ್ಟ್ ಪಡೆದ ಉದ್ದೇಶವು ಈಡೇರುತ್ತವೆ ಎನ್ನುವ ನಂಬಿಕೆ ಇಲ್ಲಿ ಜನ ಮನದಲ್ಲಿದೆ. ಹೀಗಾಗಿ ಇದು ಇತ್ತೀಚೆಗೆ ಕೋತಿ ಪಾಸ್ಪೋರ್ಟ್ ಆಂಜನೇಯ ಸ್ವಾಮಿ ಎಂದೇ ಹೆಸರುವಾಸಿಯಾಗಿದೆ. ಹೀಗಾಗಿ ಕೋತಿ ಆಂಜನೇಯನಿಗೆ ದೇಶ ವಿದೇಶದಲ್ಲಿ ಲಕ್ಷಾಂತರ ಭಕ್ತರು ಇರುವುದನ್ನ ನೀವು ಕಾಣಬಹುದು. ಅಷ್ಟೇ ಅಲ್ಲದೆ ನೀವು ಬಯಸುವಂತಹ ದೇಶಗಳ ವೀಸಾ ಕೂಡ ಬಹುಬೇಗ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇಲ್ಲಿದೆ. ಹೀಗಾಗಿ ವಿದೇಶಕ್ಕೆ ಹಾರಲು ಬಯಸುವ ಸಾವಿರಾರು ಭಕ್ತರು ಇಲ್ಲಿಗೆ ಬರುತ್ತಾರೆ. ಹೀಗಾಗಿ ಇಲ್ಲಿ ವಿದೇಶದಲ್ಲಿ ಕೆಲಸ ಮಾಡಲು ಬಯಸುವ ಸಾಫ್ಟ್ವೇರ್ ಉದ್ಯಮಿಗಳು ಈ ದೇವಸ್ಥಾನಕ್ಕೆ ಇತ್ತೀಚೆಗೆ ಭೇಟಿ ಕೊಡುವವರ ಸಂಖ್ಯೆ ಜಾಸ್ತಿಯಾಗಿದೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನಕ್ಕೆ ಅಪಾರ ಪ್ರಮಾಣದ ಕಾಣಿಕೆ ಕೂಡ ಬರುತ್ತಿದೆ.